ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಈಗ ರೆಡಿ ಆಗಿದ್ದೇವೆ ನೋಡಿ. ರೆಡಿಯಾಗಿ ಗ್ಲೋಬಲ್ ವಿಲೇಜ್ಗೆ ಹೋಗ್ತಾ ಇದ್ದೇವೆ ಅಲ್ವಾ? We are going to the global village. Yes. Ready? Yeah. Are you excited? Yeah. To eat ice cream? Yeah. Today we are going. ಗ್ಲೋಬಲ್ ವಿಲೇಜ್ ದುಬೈಯಲ್ಲಿರುವ ಒಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಒಂದೇ ಜಾಗದಲ್ಲಿ ಬೇರೆ ಬೇರೆ ದೇಶದ ಉಡುಗೆ ತೊಡುಗೆ, ಕಲ್ಚರ್, ಅವರ ಫುಡ್ ಸಿಸ್ಟಮ್ ಹೇಗಿದೆ, ಆರ್ಕಿಟೆಕ್ಚರ್ ಹೇಗಿದೆ ಎಲ್ಲವನ್ನು ಕೂಡ ಒಂದೇ ಜಾಗದಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನಾವು ಫೈನಲಿ ರೀಚ್ ಆದ್ವಿ ಗ್ಲೋಬಲ್ ವಿಲೇಜ್ಗೆ. ಆದರೆ ಇಲ್ಲಿ ಪಾರ್ಕಿಂಗ್ ಇಷ್ಟು ಸ್ಪೇಸ್ ಉಂಟು, ಥೌಸಂಡ್ಸ್ ಆಫ್ ವೆಹಿಕಲ್ ಪಾರ್ಕ್ ಮಾಡ್ಬೋದು. ಆದರೆ ಪಾರ್ಕಿಂಗ್ಗೆ ಪ್ಲೇಸ್ ಸಿಗಲಿಕ್ಕೆ ಒಂದು ಹಾಫ್ ಆನ್ ಅವರ್ ಅಲೆದಾಡಿದ್ವಿ ಆಚೆ ಈಚೆ. ಫೈನಲಿ ಸಿಕ್ಕಿದ್ದು ಜಾಗ ಪಾರ್ಕಿಂಗ್ಗೆ. ಇದು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಿಂದ ಏಪ್ರಿಲ್ ತಿಂಗಳವರೆಗೆ ತೆರೆದಿರುತ್ತದೆ. ಸೊ ದುಬೈಗೆ ನೀವು ವಿಸಿಟ್ ಮಾಡೋದಾದರೆ, ವಿಂಟರ್ ಸೀಸನಲ್ಲಿ ವಿಸಿಟ್ ಮಾಡೋದಾದರೆ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಫೈನಲಿ ನಾವು ಟಿಕೆಟ್ ತೆಗೆದ್ವಿ. ಸೊ ಟಿಕೆಟ್ಸ್ 30 ದಿರಮ್ ಪರ್ ಪರ್ಸನ್. ವೀಕ್ ಡೇಸಲ್ಲಿ ಬರೋದಾದರೆ ಇಲ್ಲಿ 25 ದಿರಮ್ಸ್, ವೀಕೆಂಡ್ಸಲ್ಲಿ 30. Take mine also. 30 ದಿರಮ್ಸ್ ಅಂದರೆ ಸುಮಾರು 650 ಇಂಡಿಯನ್ ರುಪೀಸ್ ಆಗುತ್ತೆ. ಇವರ ಟಿಕೆಟ್ ಕೌಂಟ್ರಲ್ಲಿ ನೀವು ಟಿಕೆಟ್ ತೊಗೊಳ್ಬೋದು ಅಥವಾ ಆನ್ಲೈನ್ ಇವರ ವೆಬ್ಸೈಟಲ್ಲಿ ಕೂಡ ಬುಕ್ ಮಾಡ್ಬೋದು. ಸೊ ಈ ಫುಲ್ ಪ್ಲೇಸ್ ವಿಸಿಟ್ ಮಾಡಿ ನನಗೇನು 650 ರುಪೀಸ್ ಅಂದರೆ 30 ದಿರಮ್ಸ್ ಕೊಟ್ಟದು ವರ್ತ್ ಇಟ್ ಅಂತಲೇ ಅನಿಸ್ತು. ಸೊ ನಾವು ಗ್ಲೋಬಲ್ ವಿಲೇಜ್ ರೀಚ್ ಆಗಿದ್ದೇವೆ. ಇಲ್ಲಿ ಡಿಫ್ರೆಂಟ್ ಕಂಟ್ರಿಯ ಫೇಮಸ್ ಮಾನ್ಯುಮೆಂಟ್ಸ್ ಇದೆ. ಅದ್ರ ಜೊತೆಗೆ ಈಗ ನೋಡಿ, ನಾವು ಇಂಡಿಯಾದ ಮಾನ್ಯುಮೆಂಟ್ ಒಳಗೆ ಇದ್ದೇವೆ. ಇದರೊಳಗೆ ನೋಡಿ ಇಂಡಿಯನ್ ಶಾಪ್ಸ್ ಎಲ್ಲಾನು ಇದೆ. ವೈಡರ್ ಆವಾಯ್ತು 1 ದಿರಮ್. 1 ದಿರಮ್ ಇದು ಇಯರಿಂಗ್ ತಗೊಳ್ತಿದ್ದೆ ನಾನು. ಇದು ಪರ್ಚೇಸ್ ಮಾಡಿದ್ವಿ. ಇದು 5 ದಿರಮ್ಸ್ ಮತ್ತೆಲ್ಲ ಇಯರಿಂಗ್ಸ್. ಇದು 10 ಐ ಥಿಂಕ್. ರಿಮೈನಿಂಗ್ 1 ದಿರಮ್ ಐ ಥಿಂಕ್ 5 ದಿರಮ್ಸ್ ಬ್ಯಾಂಗಲ್ಸ್. ನಾವು ಫಸ್ಟ್ ವಿಸಿಟ್ ಮಾಡಿದ ಸ್ಟಾಲಲ್ಲಿ 1 ದಿರಮ್ಗೆ ಇಯರಿಂಗ್ಸನ್ನು ಸೇಲ್ ಮಾಡ್ತಿದ್ರು. 1 ದಿರಮ್ ಅಂದರೆ ಸುಮಾರು 22 ರುಪೀಸ್ ಇಂಡಿಯನ್ ರುಪೀಸ್ ಆಗುತ್ತೆ. ವರ್ತ್ ಇಟ್ ಅಲ್ವಾ? ಇಯರಿಂಗ್ ಕ್ವಾಲಿಟಿ ಅಂತೂ ತುಂಬಾ ಒಳ್ಳೆದಿತ್ತು. ಇಲ್ಲಿನ ವಿಶೇಷತೆ ಏನಪ್ಪ ಅಂದರೆ, ನೋಡಿ ನಾವೀಗ ಮೊದಲು ಇಂಡಿಯನ್ ಸ್ಟಾಲಿಗೆ ವಿಸಿಟ್ ಮಾಡ್ತಿದ್ದೇವೆ. ಇಲ್ಲಿನ ಶಾಪ್ ಕನ್ಸ್ಟ್ರಕ್ಟ್ ಮಾಡಿರುವ ರೀತಿ, ಆರ್ಕಿಟೆಕ್ಚರ್ ಎಲ್ಲ ನೋಡಿದರೆ ಇಂಡಿಯನ್ ಸ್ಟೈಲಲ್ಲೇ ಇರುತ್ತೆ. ಫುಡ್ ಸ್ಟಾಲ್, ಇಂಡಿಯನ್ ಫೇಮಸ್ ಫುಡ್ ಏನಿದೆ, ಇಲ್ಲಿನ ಫೇಮಸ್ ಡ್ರೆಸ್ಸಿಂಗ್ ಮೆಟೀರಿಯಲ್ಸ್ ಏನಿದೆ, ಸಿಲ್ಕ್ ಆಗಿರ್ಬೋದು, ಕಾಂಜೀವರ್ ಅಂಥದ್ದೇ ಮೆಟೀರಿಯಲಲ್ಲಿ ಸೇಲ್ ಮಾಡ್ತಿರ್ತಾರೆ. ಅಲ್ಲಿನ ಫೇಮಸ್ ಡ್ಯಾನ್ಸ್ ಫಾರ್ಮ್ ಕೂಡ ನೋಡಿ ಎಕ್ಸಿಬಿಟ್ ಮಾಡ್ತಾ ಇರ್ತಾರೆ. ಇದು ಪ್ರತಿಯೊಂದು ಕಂಟ್ರಿ ಸ್ಟಾಲನ್ನು ವಿಸಿಟ್ ಮಾಡುವಾಗ ನೀವು ಆ ಕಂಟ್ರಿಯ ವಿಶೇಷತೆಗಳನ್ನು ಏನಿದೆ ಅದನ್ನು ಅವರು ಹೈಲೈಟ್ ಮಾಡಿರ್ತಾರೆ. ಸೊ ನಾವೀಗ ಇಂಡಿಯನ್ ಕಲ್ಚರನ್ನು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೇವೆ. ಈ ಗ್ಲೋಬಲ್ ವಿಲೇಜಲ್ಲಿ ಡಿಫ್ರೆಂಟ್ ಕಂಟ್ರೀಸ್ನ ಮಾನ್ಯುಮೆಂಟ್, ಫೇಮಸ್ ಮಾನ್ಯುಮೆಂಟ್ ಯಾವುದಿರ್ತದೆ ಅದರ ರೆಪ್ಲಿಕಾ ನೀವಿಲ್ಲಿ ನೋಡ್ಬೋದು. ಅದರೊಳಗೆ ಎಂಟ್ರ್ ಆಗ್ತಿದ್ದಾಗೆ ಆ ಕಂಟ್ರಿಯ ಫೇಮಸ್ ಫುಡ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸ್ಟೈಲ್, ಕ್ಲೋತಿಂಗ್, ಆಕ್ಸೆಸರೀಸ್, ಡ್ಯಾನ್ಸ್ ಫಾರ್ಮ್ಸ್, ಕಲ್ಚರ್ ಎಲ್ಲವನ್ನು ಎಕ್ಸಿಬಿಟ್ ಮಾಡಿರ್ತಾರೆ. ಸೊ ಪ್ರೆಸೆಂಟ್ಲಿ ನಾವು ಇಂಡಿಯಾದ ಫೇಮಸ್ ಮಾನ್ಯುಮೆಂಟ್ ಒಳಗಿದ್ದೇವೆ. ಸೊ ಇದಾಗಿ ತುಂಬಾ ಕಂಟ್ರೀಸ್ ನಾವಿಲ್ಲಿ ವಿಸಿಟ್ ಮಾಡಿದ್ದೇವೆ. ಎಲ್ಲವನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ.
ಈ ನಾರ್ತ್ ಇಂಡಿಯನ್ಸ್ ಕಸರ ಕಲ್ತದ್ ನಂಗ चले Kacaba. Maserati. ये काले कलर या मुकरी आहे बरी असतात ने So I think this is Oman almond. Gal neti ali. This special offer, 50% discount, full package. Problem क्या हो रहा है? ಹಂಗಯ್ಯ ನೆಕ್ಸ್ಟ್ ನಾವು ಅಫ್ಘಾನಿಸ್ತಾನಿಗೆ ಹೋಗ್ತಾ ಇದ್ದೇವೆ ನೋಡಿ. ನೋಡಿ ಸ್ಯಾಫ್ರಾನ್, ಪ್ಯೂರ್ ಸ್ಯಾಫ್ರನ್ ಕೇಸರಿ. ಅದು 2 ಕಲರ್, ಒಂದು ಪಿಂಕಿಶ್ ಉಂಟಲ್ಲ ಅದು, ಇದು ರೆಡ್ ಉಂಟು. ಮೈಟ್ ಬಿ ಎಲ್ಲ. ನೆಕ್ಸ್ಟ್ ಇಸ್ ಜಪಾನ್ ಸರ್. ಹಾ ಇಲ್ಲಿಬ್ಬರು ಪೋರ್ಟ್ರೇಟ್ ಮಾಡಿ ಬಿಡಿಸ್ತಾ ಇದ್ದಾರೆ. ಸರ್ ನಾಗದಿಂದ ಜಪಾನಿಗೆ ಹೋಗೋ ಹೇಳ್ತಿದ್ದಾರೆ. ಯಾಕೆ ಗೊತ್ತುಂಟಾ? ನರುಟೋ ನೋಡ್ಲಿಕ್ಕಲ್ಲ, ಅದು ಫೇವ್ರೇಟ್ ನರುಟೋ ಅಂದ್ರೆ. ಯಾರ್ ಇನ್ ದ ಟಾಯ್ ಶಾಪ್ ಎವ್ರಿವೇರ್. ಸೊ ನಾವು ಜಪಾನಲ್ಲಿ ಬಬ್ಬಲ್ ಕುಡಿತಿದ್ದೇವೆ ಈಗ. 25 dirhams ಒಂದು ಬಬ್ಬಲ್ ಟೀ. ತೈವಾನಿಂದ ಒರಿಜಿನಲ್ ಡಿಶ್ ತೈವಾನ್ ಇದ್ದಂತೆ, ನಾಟ್ ಶುವರ್. ಸೊ ವಿ ಆರ್ ಟೇಕನ್ ತುಂಬ ವೆರೈಟಿ ಇದೆ ನೋಡಿ. ನಾವು ಇದರಲ್ಲಿ ಇಂಗ್ಲೀಷ್ ಬಬ್ಬಲ್ ಟೀ ಅಂತ ಕುಡಿದ್ದೇವೆ. ಓಕೆ, 25 dirhams 20. ಬಾಬುಲ್ ಮತ್ತೆ ಬರೀ ಚೆನ್ನಾಗಿ. ಥ್ಯಾಂಕ್ ಯು, ಬಾಯ್ ಬಾಯ್. Super fruits and one والله هذا الكبار عادي هو اللي طولنا تيستي
we are going to Thailand. ಇದಾಗಿ ನೆಕ್ಸ್ಟ್ ಆಚೆ ಕೊರಿಯಾ ಇದೆ. ಕೊರಿಯಾಗೆ ಹಾಂ आमच्या बऱ्या आसा ड्रेसिंग आनी मजा येता. आर्किटेक्चर डिफरंट न्ही. ನೋಡಿ ಫ್ರೆಂಡ್ಸ್, ತುಂಬಾ ಡಿಫ್ರೆಂಟ್ ಆಗಿದೆ. ಇವನ್ ದಿಸ್ ಒನ್ ಡ್ರೆಸ್ ಆಗಿದೆ. ते फुल कौन चेस्ता ते नाल बोंडो ये ड्रेसेस पड़े. Wow, this one is very pretty. ಸೊ ಕೊರಿಯಾಗೆ ಹೋಗಿ ಬಂದ್ವಿ. ಅಲ್ಲಿ ಫುಲ್ ಆಲ್ಮೋಸ್ಟ್ ಕಾಸ್ಮೆಟಿಕ್ಸ್. ಕೊರಿಯಾ ಇಸ್ ಫೇಮಸ್ ಫಾರ್ ಕಾಸ್ಮೆಟಿಕ್ಸ್. ಅಲ್ಲಿ ತುಂಬ ಕಾಸ್ಮೆಟಿಕ್ ಸ್ಟೋರ್ಸ್ ಇತ್ತು. ನೆಕ್ಸ್ಟ್ ಈಗ ನಾವು ಅಮೆರಿಕಾಗೆ ಹೋಗ್ತಿದ್ದೇವೆ. ಎಷ್ಟು ಕಂಟ್ರಿ ಆಯಿತು ವಿದೌಟ್ ವೀಸಾ ಆ್ಯಂಡ್ ಪಾಸ್ಪೋರ್ಟ್? ಫಸ್ಟ್ ಇಂಡಿಯಾಗೆ ಹೋದದ್ದು, ಜಪಾನ್ ಆಯಿತು, ಥೈಲ್ಯಾಂಡ್ ಆಯಿತು, ದೆನ್ ಕೊರಿಯಾ, ಡನ್. ಈಗ ಅಮೆರಿಕಾ. ಸೊ ಈಗ ನಾವು ಅಮೆರಿಕಕ್ಕೆ ಹೋಗ್ತಿದ್ದೇವೆ. ಶರಣ್ ಅವರಿಗೆ ದಪ್ಪವಾದ ಜೀಬ್ರಾ ಸಿಕ್ಕಿದೆ ನೋಡಿ. ನೈಸ್. ತಾನೇ ಮಂಡೆ ಬೆಚ್ಚ. ಇವರಿಗೆ ಮಂಡೆ ಬೆಚ್ಚ ಆಗ್ತಾ ಉಂಟು ನೋಡಿ. ಮಾತಾಡ್ಬಾರ್ದಾ? ನಾನು ಮಾತಾಡ್ತೇನೆ. ಇವರಿಗೆ ನಿದ್ದೆ ಬರ್ತಾ ಉಂಟು. ಮಾಯಿಸಿ ಹಾ ಓ ಸೈನಿ. ಅಮೆರಿಕ ಆಯಿತು. ಈಗ ಯುರೋಪ್. ಇಲ್ಲಿ ಬಂದ್ಬಿಟ್ಟು ವೀಸಾ ಪಾಸ್ಪೋರ್ಟ್ ಇಲ್ಲದೆ ಎಲ್ಲ ದೇಶ ಸುತ್ತುವಂತ ಚಾನ್ಸ್ ಸಿಕ್ಕಿದಾಗಾಯ್ತು ನಮಗೆ. ಸೊ ಇದು ಯುರೋಪ್. It's really pretty, I think. Wow. See guys, it's so pretty. Japan.
उसने जो पहना है ना मुझे कितना अच्छा 40, sir. Glow in the dark. Rich in minerals, Neta Shestan. ನಾವೀಗ ಆಫ್ರಿಕಾದಲ್ಲಿದ್ದೇವೆ. ಇಲ್ಲಿ ಅಂತೂ ಲಾಟ್ಸ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಇದೆ ತುಂಬ. ಆ್ಯಂಡ್ ಕ್ಲಾತಿಂಗ್ ಸ್ಟೋರ್ ನೀವು ನೋಡ್ಬೋದು. ಇವಾಗ ಕ್ಲಾತಿಂಗ್ ಇಲ್ಲಿ ತುಂಬಾ ಡಿಫ್ರೆಂಟ್ ಎಲ್ಲ ಪ್ಯಾಟರ್ನ್ಸ್ ಅಲ್ಲೇ. ಎಲ್ಲ ವುಡನ್ ಯುಟೆನ್ಸಿಲ್ಸ್ ಆಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್ ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ ವುಡನ್. ಇನ್ನಂತಿ ಅಟ್ಟ ಉಸ್ತುರು ಎಲೆತ್ತು Ladies and gentlemen, welcome to the African Pavilion, the one and home of magical entertainment. एक हाल है तोड़ो ली थी दूरों गलना ली होती हंगा ब्लेड डॉल्स भी था. आता रश रहता एक और सके ट्रिप बुक कर. ಸೊ ಇರಾನಿಗೆ ಹೋಗಿ ಬಂದ್ವಿ. ಅಲ್ಲಿ ಅಂತೂ ಲೈವ್ ಸಿಂಗಿಂಗ್ ಶೋ ಇತ್ತು. ಇಟ್ ವಾಸ್ ಜಸ್ಟ್ ಸೂಪರ್. ಜಮಾಲ್ ಕೂಡ ಸಾಂಗ್ ಸಿಂಗ್ ಮಾಡ್ತಿದ್ರು. ಅಮೇಝಿಂಗ್, ಎಂಜಾಯ್ಡ್ ಇಟ್. ಬೇರೆ ಸಾಂಗ್ಸ್ ಕೂಡ ಒಳ್ಳೆದಿತ್ತು. ನಮಗೆ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ, ಬಟ್ ವಿ ಎಂಜಾಯ್ಡ್ ಇಟ್. ನಾವ್ ವಿ ಆರ್ ಗೋಯಿಂಗ್ ಟು ಮೊರೊಕ್ಕೋ. She
ಎಲ್ಲಿದ್ದೇವೆ ನಾವು? ಎಷ್ಟು ಕಂಟ್ರಿ ಆಯಿತು ಸುತ್ತಾಡಿ ಒಂದು? ಗೊತ್ತಿಲ್ಲ. ಫೋನ್ ಮಾಡುವ. ಸೊ ನೆಕ್ಸ್ಟ್ ಈಗ ನಾವು ಈಜಿಪ್ಟಿಗೆ ಹೋಗ್ತೇವೆ. ಈಜಿಪ್ಟ್ पूरा तेत्ता सांगा ग्लोबल विलेज था नटले इसका बोर रोई रले फेस्टिवल बेली डांस माय गॉड खाली डांस आवना सा स्टेज और इसका प्रोग्राम लाइट पूरा शाइन जाता था. नहीं काले बत्ते हैं. My God. चिक्की तोरले दानी. चिक्की पूरा ऐसा इस्ता ना एक डिफरेंट इस्ता ना. हाँ? ये माया कंट्री कैसे? काले परे नाने. Cash. Thank you. Finally. ಎಷ್ಟು 11 ಗಂಟೆ ಆಯಿತು. ನಾವು ಬಂದದ್ದು ಎಷ್ಟು ಗಂಟೆಗೆ? 8 7:30 8 ಏನಾಗಿತ್ತು ರೀಚ್ ಆಗೋ. ಪಾರ್ಕಿಂಗಿಗೆ ಪಾರ್ಕ್ ಮಾಡಲಿಕ್ಕೆ ತುಂಬ ಟೈಮ್ ಆಯಿತು. ಸೊ ಹೋಗಿ ಏನೋ ಒಂದು ಐ ಥಿಂಕ್ ಇಟ್ ಈಸ್ ಬೋಸ್ನಿಯನ್ ಕಬಾಬ್ ಅಂತ ಉಂಟು. ಐ ಡೋಂಟ್ ನೋ ದ ಎಕ್ಸಾಕ್ಟ್ ಪ್ರೊನೌನ್ಸಿಯೇಷನ್. ಹೌ ಇಸ್ ಇಟ್? ಗುಡ್. ಒನ್ ನೀಟ್. ಸೊ ಎಷ್ಟು ಕಂಟ್ರಿ ಆಯ್ತು ನಮ್ದು? ಫಸ್ಟ್ ಇಂಡಿಯಾಕ್ಕೆ ಹೋದ್ವಿ. ಇಂಡಿಯಾ, ಇರಾನ್, ಬ್ಯಾರಿನ್, ದೆನ್ ಎಷ್ಟಾಯ್ತು? ಚೈನಾ, ಯುರೋಪ್, ಆಫ್ರಿಕಾ, ಈಜಿಪ್ಟ್, ಅಮೆರಿಕಾ, ರಷ್ಯಾ. ಇನ್ನು ಬಾಕಿ ಇದೆ. ಯಾವುದೆಲ್ಲ ಉಂಟು? ಟರ್ಕಿ ಉಂಟು, UAE, ಪಾಕಿಸ್ತಾನ್. ಒಂದು ಸೈಡ್ ಆಯ್ತು, ಇನ್ನೊಂದು ಸೈಡ್ ಬಾಕಿ ಉಂಟು ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ನೋಡುವ. ಚೆಕ್ಕೆಲಿನೇ ಎಂತ ಸೆಟ್ಟಿಂಗ್ ಬಲಾನೆ. ವೆರಿ ನೀಟ್. pomegranate. This is the traditional wear of Yemen. It's a cafe over here. The material pole superb. ಇದೆಲ್ಲ different types of honey. ಕಾಲೆ how why my god nice. From Yemen, Cedar honey #1. Okay. For this for cough, our stomach, welcome. All has medicinal uses. Sorry, no speak. ಇದು ಅತಂದ ಕೈ ಪುಡಿ. ಇದು ಯಾವ ದೇಶದ್ದು? ಯಮನ್ ಇದಲ್ಲ. ಚಿಲ್ಲಿ ನೋಡಿ, ಇದು ಸೈಜ್ ನೋಡಿ. ಇದು ರೆಡ್ ಚಿಲ್ಲಿ. ನಾವು ನಾರ್ಮಲ್ ಇದನ್ನು ಯೂಸ್ ಮಾಡ್ತೇವೆ. ಇದನ್ನ ಮತ್ತೆ ಕಂಪೇರ್ ಮಾಡಿ ಸೋ ಬಿಗ್. ನೆಕ್ಸ್ಟ್ ಯಾವ ಕಂಟ್ರಿ ಉಂಟಾಚೆ? ಈ ಟರ್ಕಿಶ್ ಐಸ್ ಕ್ರೀಮ್ ಇಲ್ಲಿ ಭಯಂಕರ ಫೇಮಸ್ ಅಲ್ಲ. ನೆಕ್ಸ್ಟ್ ನಾವು ಕುವೈಟಿಗೆ ಹೋಗುದು ಈಗ.
ಸೊ ಈಗ ನಾವಿರುವಂಥ ಕಂಟ್ರಿ ಎಕ್ಸಿಬಿಷನ್ ಬಂದ್ಬಿಟ್ಟು ಕುವೈಟ್. ಸೊ ಗುಡ್ ವೆಲ್ ಅರೇಂಜ್ ಅಲ್ವಾ. ಅದು ಫ್ಯಾಷನ್ ಆಗಿರ್ಬೋದು, ಆಕ್ಸೆಸರೀಸ್, ಫುಡ್, ಸ್ಪೈಸಸ್ ಯೂಸ್ಡ್ ಇನ್ ದ ಕಂಟ್ರಿ ಎಲ್ಲವನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಒಂದು ಕಂಟ್ರಿದು ಅಂತಲ್ಲ, ಎಲ್ಲ ಕಂಟ್ರಿದು. ಡ್ರೆಸ್ ಕಲೆಕ್ಷನ್ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಜಸ್ಟ್ ಲುಕ್ ಅಟ್ ದಟ್ ಆರೆಂಜ್ ಡ್ರೆಸ್. ಇಟ್ಸ್ ನೈಸ್ ಅಲ್ಲ, ಸೂಪರ್ಬ್. ವಾವ್, ಗೋಲ್ಡನ್ ನೋಡಿ, ಬ್ಲ್ಯಾಕ್ ನೋಡಿ. ವಾವ್ ವಾವ್ ವಾವ್, ಜಸ್ಟ್ ಲುಕಿಂಗ್ ಲೈಕ್ ವಾವ್. Good. Ha. It's too strong. This is good. Anyone good? Okay. Them tight. This is for gift free, unisex. This is for Shadi, for wedding. Video kadlet tapitad. Oh, this is. Yeppole kashasa. All designer made. तो कहीं लो ना मेल्ट तो ना नहीं. Telefono sono seri. Tanti telefoni. Hi guys. Hey. Welcome back to the channel. Maka doubt ami tena ta noso nahi I'm solo neta. Ade building ache bra kar. Achhi chalega. नहीं आए. So next now ಹೋಗ್ತಿರೋದು ಟರ್ಕಿಗೆ. ಟರ್ಕಿ ಸಾಪುಪಳೆ. Suitcase pade. Melvira Sharon. Sharon Melvira. तू सेम दिसतंय त्यांच्या बरीच. कोणी त्यात कानून शिवायला त्यात कानून शिवायला Carpet. ನೋಡಿ ಟರ್ಕಿದು ಫೇಮಸ್ ಟರ್ಕಿ ಐಸ್ ಕ್ರೀಮ್ ಫೇಮಸ್ ಎವ್ರಿವೇರ್ ಕೂಡ ಉಂಟು. ತಿರೋದು ಪಾಕಿಸ್ತಾನಿಗೆ. ಓ ಮೈ ಗುಡ್ನೆಸ್, ಲುಕ್ ಎಟ್ ದಿಸ್ ಫ್ಯಾಬ್ರಿಕ್ ಗೈಸ್, ಇಟ್ ಇಸ್ ಜಸ್ಟ್ ಸೂಪರ್. ಐ ಥಿಂಕ್ ಇದು ಆರ್ಗಾನ್ಸದಲ್ಲಿ ಫುಲ್ ಹ್ಯಾಂಡ್ ವರ್ಕ್ ಇದೆ. ಫೋಕಸ್ ಆಗಲಿಲ್ಲ ಅಲ್ಲ, ಈಗ ನೋಡಿ. ಸೊ ಬ್ಯೂಟಿಫುಲ್. ಸ್ಮಿತಾನೆ ಓ ते फॅब्रिक बोले की कशा ಇದೆಲ್ಲ ಸಲ್ವಾರ್ ಕಮೀಜ್ ಮೆಟೀರಿಯಲ್ಸ್. ಸೊ ಇಲ್ಲಿ ಹೈಯೆಸ್ಟ್ ಹ್ಯಾಂಡ್ ವರ್ಕ್ ಫ್ಯಾಬ್ರಿಕ್ಸ್ ಇದೆ. ಫ್ಯಾಬ್ರಿಕ್ ಸ್ಟೋರ್, ತುಂಬಾ ಹ್ಯಾಂಡ್ ವರ್ಕ್ ಫ್ಯಾಬ್ರಿಕ್ಸ್ ಇದೆ. ಎಲ್ಲ ಸೂಪರ್ ಆಗಿದೆ. ಡಿಸ್ಪ್ಲೇ ಪೀಸ್ ನೋಡ್ಬೋದು. ಮತ್ತೆ ನೋಡಿ ಸ್ಯಾಂಡಲ್ಸ್, ಜಾಕೆಟ್ಸ್, ನೈಸ್. ಓ ಫೈನಲಿ ನಾವು UAEಯಲ್ಲಿದ್ದು ಈಗ UAEಗೆ ಹೋಗ್ತಿದ್ದೇವೆ. ಫ್ಯೂಚರ್ ಮ್ಯೂಸಿಯಂ ನೋಡಿ. ಮೊನ್ನೆ ಹೇಗೂ ಟಿಕೆಟ್ ಸಿಗ್ಲಿಲ್ಲ, ಇಲ್ಲಿ ಆದ್ರೂ ನೋಡುವ. ಇಲ್ಲಿ ಐ ಥಿಂಕ್ ಇದ್ರೊಳಗೆ ಪರ್ಫ್ಯೂಮ್ ಸ್ಟೋರ್ಸ್ ಜಾಸ್ತಿ ಇರ್ಬೋದು ಅಲ್ಲ.
ఈ పొరుముల చిత్త మనిషికి కాలే బర్రాని వస్తారు क्या ಕಂಟ್ರೀಸ್ ಆಲ್ಮೋಸ್ಟ್ ಕಂಟ್ರಿ ಸ್ಟಾಲ್ಸ್ ವಿಸಿಟ್ ಮಾಡಿ ಬಂದ್ವಿ. ಈಗ ಇಲ್ಲಿ ನೋಡಿದ್ರೆ ಎಲ್ಲ ಫುಡ್ ಸ್ಟಾಲ್ಸ್ ಇದೆ. ಇನ್ನೊಂದು ಸೈಡಲ್ಲಿ ತುಂಬಾನೇ ಫುಡ್ ಸ್ಟಾಲ್ಸ್ ಇದೆ. ಫುಡ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಇದೆ ಇಲ್ಲಿ. ಸೊ here there is something, I think it's an open auditorium. Next box office ide, Cyber City, Dar Allowed. Okay, it's nice. Okay. ನೋಡಿ ಕಸ್ಟಮೈಸ್ ಹ್ಯಾಟ್ಸ್, ಬ್ಯಾಗ್ಸ್ ಎಲ್ಲ ಇದೆ. ಇವನ್ ಟೀ ಶರ್ಟ್ಸ್. ಇದು ಸಿರಿಯಾ. ಫುಡ್ ಸ್ಟಾಲ್ಸ್, ಕ್ಲಾತಿಂಗ್. ಆಮೇಲೆ ಕಾಲ್ ಕೆಲ For you, I give you 70. I have biscuit sugar free without sugar. Sweet of sesame. Try. This one like cookies but without sugar. This one all same or different? You can mix as you like. You can choose, no problem. One of these, one of these, one of these. No problem. One shabak. مشبك. اعطيني القطن زكاتك من عندك. بايدي غني لك والله غني. Little bit sugar, right? Little bit. Little تمشي يعني little. Thank you. يعني شوي. So we tried some Syrian sweets today. Open it. So idan takondvi 60 dirhams ige 3 set, and this is moshabbak, something moshabbak. This is for 20 dirhams. ನಾವು ವಿಸಿಟ್ ಮಾಡಿದ ಲಾಸ್ಟ್ ಕಂಟ್ರಿ ಫೇಮಸ್ ಸ್ವೀಟ್ ಅಂತೆ ಇದು ಮೋಶಬ್ಬಕ್. ಅದನ್ನು ಟ್ರೈ ಮಾಡ್ತಿದ್ದೇವೆ ಫಾರ್ 20 dirhams. ಇದು ಆ್ಯಕ್ಚುಲಿ ಚಕ್ಕುಲಿ ಥರ ಕಾಣ್ತಿದೆ. ಅದಕ್ಕೆ ಶುಗರ್ ಸಿರಪ್ ಹಾಕಿದ್ದಾರೆ, ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಇಟ್ಸ್ ನೈಸ್ ಆ್ಯಂಡ್ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿ ಆಲ್ಸೋ. ಇಟ್ಸ್ ಗುಡ್. ಕಣ್ಣಿಗೆ ಹಬ್ಬ ಅಲ್ವಾ ಫ್ರೆಂಡ್ಸ್ ಇದು. ಇಂಥ ಒಂದು ಲೈಟಿಂಗ್ಸ್, ಸೆಟ್ಟಿಂಗ್, ಅರೇಂಜ್ಮೆಂಟ್ಸ್, ಮೇನ್ ಸ್ಟೇಜ್ ನೋಡಿ. ಇಲ್ಲಿ ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ ಆಗ್ತಾ ಇರ್ತದೆ. ಲೈಕ್ ಡಿಫ್ರೆಂಟ್ ಕಂಟ್ರಿದು ಕಲ್ಚರಲ್ ಫಾರ್ಮ್ಸ್ ಆಗಿರ್ಬೋದು, ಅವರ ಫೋಕ್ ಡ್ಯಾನ್ಸ್ ಆಗಿರ್ಬೋದು, ಎಲ್ಲ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಟೈಮಿಂಗ್ ಕೂಡ ಡಿಸ್ಪ್ಲೇ ಮಾಡ್ತಾರೆ, ಯಾವ ಟೈಮಿಗೆ ಯಾವ ಕಂಟ್ರಿದು ಯಾವ ಫಾರ್ಮ್ ಆಫ್ ಡ್ಯಾನ್ಸ್ ಅಂತ. ಸೊ ಇಲ್ಲಿ ಮೇನ್ ಪ್ರೋಗ್ರಾಮ್ಸ್ ಆಗ್ತಾ ಇರ್ತದೆ. ದೆನ್ ಕೆಲವು ಗೇಮ್ಸ್ ಎಲ್ಲ ಇದೆ. ಮತ್ತು ನೋಡಿ ಎಲ್ಲ ಕಂಟ್ರಿದು ಕಲ್ಚರ್, ಟ್ರೆಡಿಷನ್, ಅವರ ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ಲವನ್ನ ಡಿಸ್ಪ್ಲೇ ಮಾಡಿದ್ದಾರೆ ಒಂದೇ ಪ್ಲೇಸಲ್ಲಿ. ಇಟ್ಸ್ ಜಸ್ಟ್ ವಾವ್, ಮಸ್ಟ್ ವಿಸಿಟ್ ಪ್ಲೇಸ್. ಬೇರೆ ಬೇರೆ ದೇಶದ ವಿವಿಧ ಸ್ಟಾಲ್ಗಳನ್ನು ವಿಸಿಟ್ ಮಾಡಿ ನಾವು ಕೊನೆಯದಾಗಿ ಈ ಮಿನಿ ವರ್ಲ್ಡ್ಗೆ ಬಂದ್ವಿ. ಇಲ್ಲಿ ಜಗತ್ತಿನ ವಿವಿಧ ಪ್ರಸಿದ್ಧ
ದ ಫೇಮಸ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಮಾನ್ಯುಮೆಂಟ್ಸ್ ಆಗಿರ್ಬೋದು, ಅದರ ಜೊತೆಗೆ ವಂಡರ್ಸ್ ಆಫ್ ದ ವರ್ಲ್ಡ್ನ ರೆಪ್ಲಿಕಾವನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ಸೊ ಅದನ್ನು ಕೂಡ ನೋಡಿದ್ವಿ. ಅದರ ವೀಡಿಯೋಸನ್ನು ಕೂಡ ನಾನಿಲ್ಲಿ ಹಾಕ್ತಿದ್ದೇನೆ. ನಾವು ಸುಮಾರು ಸಂಜೆ 7:15 ಇಲ್ಲಿ ರೀಚ್ ಆದದ್ದು. ಸೊ ಈಗ ಸುಮಾರು 12:00 ಆಗಿದೆ. ಸೊ ಮಿನಿಮಮ್ ನೀವು ಈ ಗ್ಲೋಬಲ್ ವಿಲೇಜ್ ವಿಸಿಟ್ ಮಾಡೋದ್ರೆ ಮಿನಿಮಮ್ 3 hours ಬೇಕೇ ಬೇಕು. ಅದರಲ್ಲೂ ಇಡೀ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ತುಂಬಾ ನಡಿಬೇಕಾಗುತ್ತೆ. ಸುಸ್ತಾದರೆ ಅಲ್ಲಲ್ಲಿ ಫುಡ್ ಸ್ಟಾಲ್ಸ್ ಕೂಡ ಇದೆ. ಶಾಪಿಂಗ್ಗೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಗೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್.